ನಮಸ್ಕಾರ. ಇದು ನಮ್ಮೊಂದಿಗೆ ವೈದ್ಯರ್ಸ್ ಸ್ಪೆಷಲ್ ಇದು. ಎಸ್, ಈ ವೈದ್ಯರ್ಸ್ ಆಸ್ಪತ್ರೆಯ ವಿಶೇಷತೆ ಏನು, ಈ ವಿಚಾರವಾಗಿ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ಪುತ್ತೂರಿನ ವೈದ್ಯರ್ಸ್ ಆಯುರ್ವೇದ ಆಸ್ಪತ್ರೆಯ ಅದು ಇಡೀ ಇವತ್ತು ದೇಶದ ಆಚೆಗೆ ಕೂಡ ಖ್ಯಾತಿ ಪಡೆದಿರುವಂಥ ಆಸ್ಪತ್ರೆ. ಈ ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಪ್ರಶಾಂತ್ ಜಾಣ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಡಾಕ್ಟರ್ನ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಡಾಕ್ಟರೇ ನಮಸ್ತೆ. ಎಸ್, ಡಾಕ್ಟರ್ ಪ್ರಶಾಂತ್ ಜಾಣ ಅವರು ಸುಮಾರು 2 ದಶಕಗಳಿಗಿಂತೂ ಹೆಚ್ಚು ಕಾಲ, 20 ವರ್ಷಕ್ಕಿಂತಲೂ ಹೆಚ್ಚು ಅವಧಿ ಬೆಂಗಳೂರಿನಲ್ಲಿ ಭಾರಿ ಪ್ರಸಿದ್ಧಿಯ ಆಯುರ್ವೇದಿಕ್ ವೈದ್ಯರಾಗಿ ಸೇವೆ ಮಾಡಿಕೊಂಡು ಒಂದು ದಿವಸ ಅವರು ಪುತ್ತೂರಿನಂಥ ಒಂದು ಗ್ರಾಮೀಣ ಪ್ರದೇಶಕ್ಕೆ ಬರ್ತಾರೆ. ಪುತ್ತೂರಿನ ದರ್ಬೆಯಲ್ಲಿ ಆಸ್ಪತ್ರೆಯನ್ನು ಆರಂಭಿಸ್ತಾರೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರುವ ಈ ಆಸ್ಪತ್ರೆ, ವೈದ್ಯರ್ಸ್ ಆಯುರ್ವೇದ ಆಸ್ಪತ್ರೆ, ಭಾರತ ಮತ್ತು ಭಾರತದ ಆಚೆಗೆ ಕೂಡ ಭಾರಿ ಖ್ಯಾತಿ ಪಡೆದಿದೆ. ಖ್ಯಾತಿ ಪಡೆದಿರುವಂಥದ್ದು ಅದರ ಶುದ್ಧ ಆಯುರ್ವೇದ ಚಿಕಿತ್ಸಾ ಪದ್ಧತಿಗೆ ಮತ್ತು ಭರವಸೆಯ ಗ್ಯಾರಂಟಿಡ್ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಊರಿನೆಲ್ಲ ಆಸ್ಪತ್ರೆಗಳನ್ನು ಸುತ್ತಿಕೊಂಡು ಕೊನೆಗೆ ವೈದ್ಯರ್ಸಿಗೆ ಬಂದರೆ ಅಲ್ಲಿ ಗ್ಯಾರಂಟಿ ಚಿಕಿತ್ಸೆ ಅನ್ನುವಷ್ಟರ ಮಟ್ಟಿಗೆ ಒಂದು ಪ್ರತೀತಿ ಇದೆ. ಎಸ್, ಎಲ್ಲ ನೆಲೆಯಲ್ಲಿ ನಾನು ಒಂದಷ್ಟು ವಿಚಾರಗಳನ್ನು ನಿಮಗೆ ಮಾಹಿತಿ ಸಿಗಲಿ ಅನ್ನೋ ಕಾರಣಕ್ಕಾಗಿ ಡಾಕ್ಟರ್ ಪ್ರಶಾಂತ್ ಜಾಣ ಅವರು ಇವತ್ತಿನ ಮಾತುಕತೆಯಲ್ಲಿದ್ದಾರೆ. ಸರ್, ನನಗೆ ಮತ್ತೆ ಅದು ಯಾವಾಗಲೂ ಕುತೂಹಲ ಅನ್ನಿಸುವಂಥದ್ದು, ಬೆಂಗಳೂರಿನಂಥ ಮಹಾನಗರದಲ್ಲಿದ್ದವರು ಹಳ್ಳಿಗೆ ಬಂದು ಒಂದು ಆಸ್ಪತ್ರೆ ಕಟ್ತಾರಲ್ಲ. ಬೆಂಗಳೂರಲ್ಲಿದ್ದವರು ಸಾಮಾನ್ಯ ಇನ್ನೆಲ್ಲೋ ದೊಡ್ಡ ನಗರ ಅಥವಾ ವಿದೇಶಕ್ಕೆ ಹೋಗಿ ಏನೋ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೊರಡುವವರು, ನೀವು ಗ್ರಾಮೀಣ ಪ್ರದೇಶಕ್ಕೆ ಬಂದು ಕೆಲಸ ಅಥವಾ ಸೇವೆ ಆರಂಭಿಸಿದರ ಕಾರಣ ಏನು ಸರ್? ಗುಟ್ಟು ಏನು? ನಮಸ್ತೆ. ಒಂದು, ನನ್ನ ಹುಟ್ಟೂರು ಪುತ್ತೂರು. ಎಸ್. ಎರಡನೇದಾಗಿ ಒಂದು ಗ್ರಾಮೀಣ ಪ್ರದೇಶ ಅಂತ ಅಂದ ಕೂಡಲೇ ಸ್ವಲ್ಪ ಶಾಂತಿಯುತವಾಗಿರುತ್ತದೆ. ಜೊತೆಗೆ ಬಂದ ರೋಗಿಗಳಿಗೆ ಒಂದು ತಿಂಗಳಿಗಟ್ಟಲೆ ನಮ್ಮಲ್ಲಿ ಇರೋ ವ್ಯವಸ್ಥೆ ಇರುವಾಗ ಪೇಟೆ ಮಧ್ಯದಲ್ಲಿ ಬೇಡ ಅಂಥೇಳಿ, ದೊಡ್ಡ ನಗರ ಬೇಡ ಅಂಥೇಳಿ ಒಂದು ಪುತ್ತೂರಿನಲ್ಲಿ ಒಂದು ಶಾಂತವಾದಂಥ ವಾತಾವರಣದಲ್ಲಿ ಶುರು ಮಾಡಿದ್ದು ಡಾಕ್ಟರ್ ಪ್ರಶಾಂತ್ ಅವರು ಆಸ್ಪತ್ರೆಯನ್ನು ಆರಂಭಿಸಿದರು. ಸರ್, ಈಗ ನಿಮಗೊಂದು ಚಾಲೆಂಜ್ ಅಂತ ಅನಿಸಲಿಲ್ವಾ? ಈಗ ಈ ಪುತ್ತೂರಿನ ಈ ಒಂದು ಗ್ರಾಮೀಣ ಪ್ರದೇಶಕ್ಕೆ ಇನ್ನು ಬೇರೆ ಬೇರೆ ಬೆಂಗಳೂರಲ್ಲಾದರೆ ನಾನಿರುವಾಗ ಎಲ್ಲೆಲ್ಲಿಂದ ಕೂಡ ಬರ್ತಾ ಇದ್ದರು, ಕಮ್ಯುನಿಕೇಷನ್ ಅಥವಾ ಸಂಪರ್ಕ ಎಲ್ಲವೂ ಸುಲಭ ಸರಳವಾಗಿ ಆಗುತ್ತೆ. ನಾನು ಪುತ್ತೂರಿನಲ್ಲಿ ಆಸ್ಪತ್ರೆ ಮಾಡುವಾಗ ಚಾಲೆಂಜ್ ಅಂತ ಅನಿಸಲಿಲ್ವ ಸರ್? ವೈದ್ಯಕೀಯ ಅಂತಲ್ಲ, ಯಾವುದೇ ವೃತ್ತಿಯಲ್ಲಾದರೂ ಕೂಡ ನಮ್ಮ ಒಂದು ವಿಶೇಷತೆಯನ್ನು ಕಾಪಾಡಿಕೊಂಡು ಅತ್ಯಂತ ಒಳ್ಳೆಯ ಸೇವೆ ಕೊಟ್ಟರೆ ಎಲ್ಲಿಂದಲೂ ರೋಗಿಗಳಾಗಲಿ ಅಥವಾ ಎಲ್ಲಿಂದಲೂ ಜನ ಬರ್ತಾರೆ ಅನ್ನೋದಕ್ಕೆ ನನ್ನ ಆಸ್ಪತ್ರೆ ನಿದರ್ಶನ ಆಗಿದೆ. ಸ್ಪೆಷಾಲಿಟಿ, ವಿಶೇಷತೆ ಅಂತ ಹೇಳಿದ್ರೆ ಇದುವರೆಗೂ ಏನು ಸರ್ ಅದು ವಿಶೇಷತೆ? ಇದುವರೆಗೂ 39 ದೇಶದಿಂದ ನಮ್ಮಲ್ಲಿ ಪೇಷಂಟ್ ಬಂದಿದ್ದಾರೆ. 39 ದೇಶಗಳಿಂದ ಪುತ್ತೂರಿಗೆ ನನ್ನ ಸಣ್ಣ ಆಸ್ಪತ್ರೆಗೆ ಬಂದಿದ್ದಾರೆ. ಅದಲ್ಲದೆ ಭಾರತದ ಹೆಚ್ಚು ಕಮ್ಮಿ ಎಲ್ಲ ರಾಜ್ಯಗಳಿಂದ ಪೇಷಂಟ್ಸ್ ಇದ್ದಾರೆ ನಮ್ಮಲ್ಲಿ. ಹಾಗಾಗಿ ಎಸ್ ಸರ್, ಅದೇ ವಿಶೇಷತೆ ಅಂತ ಹೇಳಿದ್ರಿ. ಯಾವುದೇ ಕ್ಷೇತ್ರದಲ್ಲಾದರೂ ಅವರೊಬ್ಬ ತಜ್ಞ ವಿಶೇಷತೆ ಇದ್ದರೆ ಬರ್ತಾರೆ ಅಂತ. ಎಸ್, ಏನು ನಿಮ್ಮ ವಿಶೇಷತೆ, ನಿಮ್ಮ ಆಸ್ಪತ್ರೆ ವಿಶೇಷತೆ ಏನು? ಎಲ್ಲೂ ಗುಣಮುಖವಾಗದೇ ಇರುವಂಥ ಒಂದು ಕಂಡೀಷನ್, ಕೆಲವು ಕಾಯಿಲೆಗಳಿಗೆ ನಾವು ವಿಶೇಷವಾದ ಚಿಕಿತ್ಸೆ ಕೊಡ್ತಾ ಇದ್ದೇವೆ ಅಂತ ಒಂದು. ಏನದು ನಿಮಗೆ ವಿಶೇಷತೆ ಅಂತ ಹೇಳುವಾಗ ಏನದು ನಿಮ್ಮದು ವಿಶೇಷತೆ ಏನು ಅಂತ? ಒಂದು, ಶುದ್ಧ ಆಯುರ್ವೇದ, ಟೋಟಲ್ ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತೇವೆ ನಾವು, ಪಾರದರ್ಶಕತೆ. ಎಸ್ ಸರ್, ಶುದ್ಧ ಆಯುರ್ವೇದ ಅಂದರೆ ಏನದು? ನಾನು ಹಿಂದೆ ಒಂದು ಸಲ ಹೇಳಿದ ಹಾಗೆ, ಭಾಳ ಒಂದು ಶೋಚನೀಯ ಸಂಗತಿ ಏನಂದರೆ, ಆಯುರ್ವೇದದ ಹೆಸರಲ್ಲಿ ಇವತ್ತಿನ ದಿನ ಹೆಚ್ಚಿನ, ಎಲ್ಲರೂ ಅಲ್ಲ, ಖಂಡಿತ ಎಲ್ಲರೂ ಅಲ್ಲ, ಹೆಚ್ಚಿನ ಆಯುರ್ವೇದ ವೈದ್ಯರು ಅಲೋಪತಿ ಮಿಕ್ಸ್ ಮಾಡಿ ಕೊಡುವಂಥ ಒಂದು ಪದ್ಧತಿ ನಡೀತಾ ಇದೆ. ಏನು ಬೇಗ ಗುಣ ಆಗಲಿ ಅಂತ ಹೇಳಿ ಸ್ಟೀರಾಯ್ಡ್ಸ್ ಮಿಕ್ಸ್ ಮಾಡೋದು, ಅಥವಾ ತಮಗೆ ಮಾಹಿತಿ ಇಲ್ಲದೆ ಇರುವ ಕಾರಣಕ್ಕಾಗಿ ಸ್ಟೀರಾಯ್ಡ್ಗಳಾಗಲಿ ಅಥವಾ ಬೇರೆ ಅಲೋಪತಿ ಔಷಧಿಗಳನ್ನು ಮಿಕ್ಸ್ ಮಾಡಿ, ಇದು ನಮ್ಮದೇ ಸ್ಪೆಷಾಲಿಟಿ ಮೆಡಿಸಿನ್, ನಾವು ಕಂಡು ಹಿಡಿದಂಥ ಒಂದು ವಿಶೇಷ ಔಷಧಿ ಅಂತ ಹೇಳಿ ಕೊಡುವಂಥ ಒಂದು ಪದ್ಧತಿ ನಡೀತಾ ಇದೆ. ಅದನ್ನು ಮುಟ್ಟುಗೋಲು ಹಾಕುವ ವ್ಯವಸ್ಥೆ ನಮ್ಮ ಆಸ್ಪತ್ರೆಯಲ್ಲಿ ನಡೆದಿದೆ. ನಾವು ಯಾವುದೇ ಒಂದು ಔಷಧಿ ಕೊಡೋದಾದರೂ ಕೂಡ ರೋಗಿಗೆ ಗೊತ್ತಾಗುವ ಥರದಲ್ಲಿ ಒಂದು ಬ್ರ್ಯಾಂಡೆಡ್ ಮೆಡಿಸಿನ್ ಅಂತ ಏನು ಹೇಳ್ತೀವಿ, ಒಂದು ರೆಪ್ಯೂಟೆಡ್ ಕಂಪನಿ, ಈಗ ಇವತ್ತಿನ ದಿನ ಒಳ್ಳೊಳ್ಳೆ ಕಂಪನಿಗಳು ತುಂಬ ಚೆನ್ನಾಗಿ ಔಷಧಿಗಳನ್ನು ತಯಾರು ಮಾಡಿ ಕೊಡ್ತಾ ಇದ್ದಾರೆ. ಸೊ ರೋಗಿಯ ಎದುರೇ ಅವರ ಔಷಧಿಗಳನ್ನು ನಾವು ಕೊಡ್ತಾ ಇದ್ದೇವೆ. ಕದ್ದು ಮುಚ್ಚಿ ನಮ್ಮಲ್ಲಿ ತಯಾರು ಮಾಡಿದಂಥ ಔಷಧಿ ಅಂತ ಅಲ್ಲ, ನಾವು ಮಾಡಿದಂಥ ಸ್ಪೆಷಾಲಿಟಿ ಅಂತ ಹೇಳಿ ಹೇಳ್ಕೊಡುವಂಥದ್ದು ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. ಯಾಕೆಂದರೆ ಆಯುರ್ವೇದ ಶಾಸ್ತ್ರ ಅನಂತ, ಬೇಕಾದಷ್ಟು ನಮೂನೆ ಔಷಧಿಗಳಿದೆ. ಆ್ಯಂಡ್ ಅದರಲ್ಲಿ ನಮಗೆ ರಿಸಲ್ಟ್ಸ್ ಕೂಡ ಕಾಣ್ತಾ ಇದೆ.
ಸರ್ ರಿಸಲ್ಟ್ ಅಂತ ಹೇಳುವಾಗ ಎಸ್ ಈಗಾಗಲೇ ನೀವು ಕೂಡ ಹೇಳಿದ್ರಿ 39 ಬೇರೆ ಬೇರೆ ದೇಶಗಳಿಂದ ಕೂಡ ಪೇಷಂಟ್ಸ್ ಬಂದಿದ್ದಾರೆ ಅಂತ. ತೀರ ಕ್ಲಿಷ್ಟವಾದಂಥ ಯಾವ್ಯಾವ ಸಾಮಾನ್ಯವಾಗಿ ನೀವೀಗ ನಮ್ಮ ವೀಕ್ಷಕರಿಗೆ ಹೇಳುವಂಥ ಒಂದೆರಡು ನಿದರ್ಶನಗಳನ್ನು ನೀವು ಗುಣಪಡಿಸಿದ, ಅಂದರೆ ಅವ್ರು ಬಂದಿರುವಾಗಲೇ ಊರೆಲ್ಲ ಸುತ್ತಾಡಿಕೊಂಡು ಬಂದಿರ್ತಾರೆ ನಿಮ್ಮಲ್ಲಿಗೆ. ಮುಖ್ಯವಾಗಿ ನರರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಅಥವಾ ಪ್ರೋಗ್ರೆಸಿವ್ ಸೂಪ್ರಾ ನ್ಯೂಕ್ಲಿಯರ್ ಪ್ಯಾಲ್ಸಿ PSP ಅಂತ, MSA ಅಂತ ಮಲ್ಟಿ ಸಿಸ್ಟಮ್ ಅಟ್ರಫಿ ಅಂತ, ಇಂಥ ಕ್ಲಿಷ್ಟಕರವಾದ ಕಾಯಿಲೆಗಳಿಗೆ ನಮ್ಮಲ್ಲಿ ಭಾಳ ಅತ್ಯುತ್ತಮ ಗುಣಮಟ್ಟದ ಚಿಕಿತ್ಸಾ ವಿಧಾನಗಳಿದೆ. ನಿಮ್ಮದು ಅಂತ ಸ್ಪೆಷಲ್ ಅದರಲ್ಲಿ ಇದುಂಟು ಸರ್ ವಿಧಾನಗಳು ಸ್ಪೆಸಿಫಿಕ್ ಆಗಿ ನಿಮ್ಮ ಹೌದು ಈಗ ಆಯುರ್ವೇದ ಆಸ್ಪತ್ರೆ ನಾವು ತುಂಬ ನೋಡ್ತೇವೆ, ತುಂಬ ಆಯುರ್ವೇದಿಕ್ ಡಾಕ್ಟರ್ಗಳನ್ನು ಕೂಡ ನೋಡ್ತೇವೆ. ನಮ್ಮಲ್ಲಿ ಈಗ ನಾನು ಹೇಳಿದಾಗೆ ಪಾರ್ಕಿನ್ಸನ್ ಡಿಸೀಸ್ ಆಗಲಿ PSP ಅಂತ ಕೇಸ್ಗಳು ಹೆಚ್ಚಿನ ವೈದ್ಯರಿಗೆ ಅದರ ಬಗ್ಗೆ ಮಾಹಿತಿಯೇ ಕಮ್ಮಿ, ವೈದ್ಯರಿಗೆ ಮಾಹಿತಿಗಳು ಕಮ್ಮಿ. ಜೊತೆಗೆ ಅಲೋಪತಿಯಲ್ಲಿ ಒಂದು ಹಂತದವರೆಗೆ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಏನು ಕೊಡ್ತಾರೆ ಅದಷ್ಟು ಮಾಡೋದು ಬಿಟ್ಟರೆ ಅಲ್ಲಿಂದ ಮುಂದುವರಿಸಲಿಕ್ಕೆ ಅವರಲ್ಲಿ ವ್ಯವಸ್ಥೆ ಇಲ್ಲ. ಪಾಪ ಪೇಷಂಟ್ ಒಂದು ಹಂತದವರೆಗೆ ಅಲೋಪತಿ ಮೆಡಿಸಿನ್ ತಗೊಂಡು ಮುಂದೆ ಏನು ಮಾಡೋದು ಅಂತ ತೋಚೋದಿಲ್ಲ. ವೀಲ್ ಚೇರಿಗೆ ಬಂದ್ಬಿಡ್ತಾರೆ, ನಡೆಯೋಕ್ಕಾಗೋದಿಲ್ಲ, ವೀಲ್ ಚೇರಿಗೆ ಬರ್ತಾರೆ ಅಥವಾ ಬೆಡ್ ರಿಡನ್ ಆಗಿರ್ತಾರೆ. ಅಂಥ ಪೇಷಂಟ್ಗಳಿಗೆ ನಮ್ಮಲ್ಲಿ ಬಂದವಾಗ ಅವರ ಆರೋಗ್ಯ ಇಂಪ್ರೂವ್ ಮಾಡೋದು, ಅವರ ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡೋದು, ಅವರ ಜೀವನ ಶೈಲಿಯ ಗುಣಮಟ್ಟವನ್ನು ನಾವು ಹೆಚ್ಚುಪಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದೇವೆ. ಯಾವ ಕಾರಣದಿಂದ ಸರ್? ಏನದು? ವಾಟ್ ಇಸ್ ದ ಸೀಕ್ರೆಟ್, ಅದರ ಸ್ಪೆಷಾಲಿಟಿ ಆ ಪರ್ಟಿಕ್ಯುಲರ್ ನಿಮ್ಮ ಟ್ರೀಟ್ಮೆಂಟಲ್ಲಿ? ಇದರಲ್ಲಿ ಸೀಕ್ರೆಟ್ ಅಂತ ಹೇಳೋದಕ್ಕಿಂತಲೂ ನನ್ನ ಒಂದು ಭಾಗ್ಯ, ನಮ್ಮಲ್ಲಿ ಅತ್ಯುತ್ತಮ ಒಳ್ಳೆ ವೈದ್ಯರಿದ್ದಾರೆ. ಡಾಕ್ಟರ್ ರಾಮಚಂದ್ರ ಕುಪಾರಿ ಅಂತ ಒಂದು ಹಿರಿಯ ತಜ್ಞರು. ಜೊತೆಗೆ ನಾವು ನಮ್ಮ ಒಂದು ಆಸ್ಪತ್ರೆಯಲ್ಲಿ ನಿರೂಪಣೆಗೊಳಿಸಿದಂಥ ಕೆಲವು ಚಿಕಿತ್ಸಾ ವಿಧಾನಗಳು, ಪಂಚಕರ್ಮ ಎಲ್ಲರೂ ಮಾಡ್ತಾರೆ. ಹೌದು, ಖಂಡಿತ. ಆಯುರ್ವೇದದ ಬೇರೆ ಬೇರೆ ಪ್ರೋಗ್ರಾಮ್ಗಳಿಗೆಲ್ಲ ಆಸ್ಪತ್ರೆಯಲ್ಲಿ ಇರುತ್ತೆ. ಆದರೆ ಇಂಥ ಕಾಯಿಲೆಗೆ ಸ್ಪೆಸಿಫಿಕ್ ಆಗಿ ನಾವು ಬೇರೆ ಬೇರೆ ಟ್ರೀಟ್ಮೆಂಟ್ಗಳನ್ನು ರೂಪಿಸ್ಕೊಂಡಿದ್ದೇವೆ. ಇದರ ಜೊತೆಗೆ ನಾವು ಪಂಚಕರ್ಮದ ಜೊತೆಗೆ ರೋಗಿಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಫಿಸಿಯೋಥೆರಪಿ ಮತ್ತು ಯೋಗ, ಮತ್ತು ಮುಖ್ಯವಾಗಿ ಇದೆಲ್ಲವೂ ಪಂಚಕರ್ಮ ಆಗಿರಲಿ, ಆಯುರ್ವೇದದ ಬೇರೆ ಬೇರೆ ಥೆರಪಿಗಳಾಗಿರಲಿ, ಫಿಸಿಯೋಥೆರಪಿ ಆಗಿರಲಿ, ಯೋಗ ಆಗಿರಲಿ, ಪ್ರತಿ ಪೇಷಂಟಿಗೆ ಅನುಗುಣವಾಗಿ, ಎಲ್ಲರಿಗೂ ಒಂದೇ ಥರದಲ್ಲ. ಯೋಗ ನಾವು ಮಾಡೋದಾದರೆ ಒಂದೊಂದು ಪೇಷಂಟಿಗೆ ಅರ್ಧ ಗಂಟೆಯಿಂದ 1 ಗಂಟೆವರೆಗೆ ಪ್ರತಿದಿನ ಸಪ್ರೇಟ್ ಸೆಷನ್ ಇರುತ್ತೆ. ಗ್ರೂಪ್ ಯೋಗ ಅಂತ ನಮ್ಮಲ್ಲಿಲ್ಲ. ಒಂದೊಂದು ಸೆಷನ್ ಒಂದೊಂದು ಪೇಷಂಟಿಗೆ ಸಪ್ರೇಟ್ ಮಾಡ್ತೇವೆ, ಅವರ ದೇಹಕ್ಕೆ ಅನುಗುಣವಾಗಿ, ಅವರ ಕಾಯಿಲೆಗೆ ಅನುಗುಣವಾಗಿ. ಹೀಗಾಗಿ ನಮ್ಮಲ್ಲಿ 1 ರಿಂದ 2 ತಿಂಗಳು ಪೇಷಂಟ್ ಇರ್ತಾರೆ. ಅವರು ಇರುವಾಗ ನಮಗೆ ಅವ್ರನ್ನ ಸಂಪೂರ್ಣ ಗುಣಮುಖವಾಗಿ ಮನೆಗೆ ಕಳಿಸುವಲ್ಲಿ ಭಾಳಷ್ಟು ಸಾರಿ ನಾವು ಯಶಸ್ವಿಯಾಗಿದ್ದೇವೆ. ಸರ್, ಈಗ ವಿದೇಶದಿಂದ ಬಂದಿರುವಂಥ ಪೇಷಂಟ್ಸ್ಗಳು ಅವರು ನಿಮಗೆ ಕೊಟ್ಟಿರುವಂಥ ಫೀಡ್ಬ್ಯಾಕ್? 2014ನೇ ಇಸ್ವಿನಲ್ಲಿ ನಾವು ಸರ್ಟಿಫಿಕೇಟ್ ಆಫ್ ಎಕ್ಸಲೆನ್ಸ್ ವರ್ಲ್ಡ್ ವೈಡ್, ಇಡೀ ಪ್ರಪಂಚದಾದ್ಯಂತ ಸರ್ಟಿಫಿಕೇಟ್ ಆಫ್ ಎಕ್ಸಲೆನ್ಸ್ ನಾವು ಪಡೆದಿದ್ವಿ. ಅದರಿಂದಾಗಿ ನಮಗೆ ಇನ್ನೂ ಹೆಚ್ಚಿನ ವಿದೇಶಿ ರೋಗಿಗಳು ಬರಲಿಕ್ಕೆ ಅನುಕೂಲ ಆಯಿತು. ನಾವು ಕೊಡುವಂಥ ಒಂದು ಚಿಕಿತ್ಸಾ ವಿಧಾನಗಳನ್ನು ಮೆಚ್ಚಿ ನಮಗೆ ಸರ್ಟಿಫಿಕೇಟ್ ಆಫ್ ಎಕ್ಸಲೆನ್ಸ್ ಅಂತ ಬಂದಿದ್ದು. ಒಂದು ಪೇಷಂಟ್ ಬಂದು ಗುಣಮುಖವಾಗಿ ಹೋದ ಮೇಲೆ ಅವರ ಕಡೆಯಿಂದ ಮತ್ತೆ ವರ್ಡ್ ಆಫ್ ಮೌತ್ ಅಂತ ನಾವೇನು ಹೇಳ್ತೇವೆ, ಅದರಲ್ಲಿ ನಮಗೆ ತುಂಬ ಜನ ಬರ್ತಾರೆ. ಹಾಗೆ ಹೌದು, ನಿಜವಾಗಿ ಯಾವುದೇ ಒಬ್ಬ ಕ್ಷೇತ್ರದಲ್ಲಿ ಒಬ್ಬ ಸಂತೃಪ್ತ ಗ್ರಾಹಕ ಅಥವಾ ಒಂದು ಕಡೆಯಿಂದ ತುಂಬ ನೆಮ್ಮದಿಯನ್ನು ಪಡೆದಂಥ ಒಬ್ಬ ಪೇಷಂಟ್, ಅವನು 100 ಮಂದಿಗೆ ಹೇಳಿಕೊಂಡು ಬರ್ತಾನೆ. ಎಸ್, ಸೊ ಆ ಹಿನ್ನೆಲೆಯಲ್ಲಿ ನೀವು ಇವತ್ತು ಜಗದಗಲ ವ್ಯಾಪಿಸಿದ್ದೀರಿ, ನಿಮ್ಮ ಖ್ಯಾತಿ ಇದೆ. ಸರ್, ಇನ್ನು ಏನಾದರೂ ಈ ಆಸ್ಪತ್ರೆಯನ್ನು ಬೇರೆ ಕಡೆ ವಿಸ್ತರಣೆ ಮಾಡಬೇಕು ಅಥವಾ ಬೇರೆ ಏನಾದರೂ ಹೊಸ ಪ್ರೋಗ್ರಾಮ್ಗಳು, ಯೋಜನೆಗಳೆಲ್ಲ ಏನಾದರೂ ಹಾಕಿಕೊಂಡಿದ್ದೀರಾ? ಈಗ ಸದ್ಯದ ಮಟ್ಟಿಗೆ ಪುತ್ತೂರಿನಲ್ಲಿ ನಮ್ಮದೊಂದು ಆಸ್ಪತ್ರೆ ನಡೀತಾ ಇದೆ. ಆದರೆ ಇನ್ನು ಮುಂದೆ ಬಹಳ ಪೇಷಂಟ್ಗಳ ಬೇಡಿಕೆಯ ಮೇರೆಗೆ ಇನ್ನೂ ಬೇರೆ ಬೇರೆ ಕಡೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಅದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಅತ್ಯಂತ ಶೀಘ್ರದಲ್ಲಿ ಬೇರೆ ಬ್ರಾಂಚಸ್ ಕೂಡ ಶುರು ಮಾಡುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ, ತಿಳಿಸ್ತೇವೆ ಸದ್ಯದಲ್ಲಿ. ಎಸ್, ಒಳ್ಳೆಯದು. ಈಗ ಸರ್, ಈ ಆಯುರ್ವೇದ ಚಿಕಿತ್ಸೆ ಬಗ್ಗೆ ಭಾರಿ ಒಂದು ಒಲವು ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ ಕಾಣಿಸ್ತಾ ಉಂಟು. ಏನು ಹೇಳ್ತೀರಿ ಸರ್ ಈ ಹಿನ್ನೆಲೆಯಲ್ಲಿ? ಹೌದು, ಯಾಕೆಂದರೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗಳಿಗೆ ಇವತ್ತಿನ ಅಲೋಪತಿ
ಮೆಡಿಸಿನ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಆದರೆ ಲೈಫ್ ಸ್ಟೈಲ್, ಜೀವನ ಶೈಲಿಯ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಆಯುರ್ವೇದ ಒಳ್ಳೆಯ ಪರಿಣಾಮಕಾರಿ ರಿಸಲ್ಟ್ಸ್ ಬರ್ತಾ ಇರೋ ಕಾರಣಕ್ಕಾಗಿ ಜನರೆಲ್ಲರಿಗೂ ಆಯುರ್ವೇದದ ಮೇಲೆ ಒಲವು ಜಾಸ್ತಿ ಬರ್ತಾ ಇದೆ. ಆ ದೃಷ್ಟಿಯಿಂದ ಜನರು ನಮ್ಮಲ್ಲಿ ಆಯುರ್ವೇದನ ಕೇಳಿಕೊಂಡು ಬರ್ತಾ ಇದ್ದಾರೆ. ಎಸ್, ಈಗ ಸರ್, ಕೆಲವರಿಗೆ ನಿಮ್ಮನ್ನು ಕೇಳಿಕೊಂಡು ಅಥವಾ ನಿಮ್ಮ ಆಸ್ಪತ್ರೆಗೆ ಬರಲಿಕ್ಕೆ ಸಾಧ್ಯ ಆಗಿರಲಿಕ್ಕಿಲ್ಲ. ಸೊ ನಾನು ಈ ವೇದಿಕೆ ಮೂಲಕ ನಿಮ್ಮ ಹತ್ರ ಕೇಳುವಂಥದ್ದು, ನಿಮ್ಮೊಂದು ಸಂದೇಶ, ಆಯುರ್ವೇದ ಚಿಕಿತ್ಸೆಯನ್ನು ಬಯಸುವವರಿಗೆ ನೀವು ಕೊಡುವಂಥ ಒಂದು ಗೈಡ್, ಒಂದು ಮಾಹಿತಿ. ಮೊದಲನೇದಾಗಿ ಆಯುರ್ವೇದ ಅನ್ನೋದು ನಮ್ಮ ದೇಶದ ಒಂದು ಹೆರಿಟೇಜ್ ಅಂತ ಹೇಳ್ಬೋದು ನಾವು. ಒಂದು ಪರಂಪರೆ ಇವತ್ತು ನಿನ್ನೆದಲ್ಲ, ಸಾವಿರಾರು ವರ್ಷದಿಂದ ಬಂದಿರುವಂಥದ್ದು. ಪರಿಣಾಮಕಾರಿಯಾಗಿ ನಾವು ಉಪಯೋಗಿಸ್ತಾ ಇದ್ದೇವೆ. ಹಾಗಾಗಿ ಹೆಚ್ಚಿನ ತೊಂದರೆಗಳಿಗೆ, ಕಾಯಿಲೆಗಳಿಗೆ ಆಯುರ್ವೇದದಲ್ಲಿ ಉತ್ತರ ಇದೆ. ಅಲೋಪತಿ ಮೆಡಿಸಿನ್ಗಳಿಗೆ ಎಷ್ಟೋ ಸಲ ಬೇಕಾಗ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಲಾಂಗ್ ಟರ್ಮ್ ಯೂಸಿಗೆ, ಜೀವನ ಶೈಲಿಯ ತೊಂದರೆಗಳಿಗೆ ಅಲೋಪತಿ ಮೆಡಿಸಿನ್ ಕೆಲಸ ಆಗದೇ ಇದ್ದಾಗ ಖಂಡಿತವಾಗಿ ಆಯುರ್ವೇದ ಫಲಕಾರಿಯಾಗಿದೆ. ಆದಷ್ಟು ಬೇಗ ಕಾಯಿಲೆ ಹೆಚ್ಚಾಗೋದಕ್ಕಿಂತ ಮೊದಲೇ ಇನಿಷಿಯಲ್ ಸ್ಟೇಜಸ್ ಅಂತ ನಾವೇನು ಹೇಳ್ತೀವಿ, ಅಂಥ ಟೈಮಲ್ಲಿ ನೀವು ಆಯುರ್ವೇದಕ್ಕೆ ಬಂದರೆ ನಿಮ್ಮ ಒಂದು ಏನು ಕ್ವಾಲಿಟಿ ಆಫ್ ಲೈಫ್ ಅಂತ ನಾವು ಹೇಳ್ತೀವಿ ಅದನ್ನು ಇಂಪ್ರೂವ್ ಮಾಡ್ಬೋದು ಅಂತ ಹೇಳ್ತೀನಿ. ಎಸ್ 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 ಸರ್, ಈಗ ಕೊನೆಯದಾಗಿ ಶುದ್ಧ ಆಯುರ್ವೇದದ ವಿಚಾರಕ್ಕೆ ಬರುವಾಗ, ಈ ಶುದ್ಧ ಆಯುರ್ವೇದವನ್ನು ಜನ ಆಯ್ಕೆ ಮಾಡಿಕೊಡ್ಲಿಕ್ಕೆ ಹೇಗೆ ಸರ್? ಏನಾದರೂ ಹೇಗೆ ಅವರು ಐಡೆಂಟಿಫೈ ಮಾಡಬಹುದು? ಹೌದು, ಬಹಳ ಮುಖ್ಯವಾಗಿ ಯಾವುದೇ ಒಂದು ವೈದ್ಯರ ಹತ್ರ ಹೋಗುವಾಗ, ಯಾರೇ ಆಗಿರಲಿ, ಇದು ನಮ್ಮ ಆಸ್ಪತ್ರೆ ಅಂತ ನಾನು ಹೇಳೋದಿಲ್ಲ, ಎಲ್ಲಿ ಹೋಗೋದಾದರೂ ಕೂಡ ಕೊಡುವ ಔಷಧಿ ಯಾವುದು ಅಂತ ನಿಮಗೆ ತಿಳುವಳಿಕೆ ಆಗಬೇಕು, ನಿಮಗೆ ಗೊತ್ತಿರಬೇಕು. ಇದು ಎಲ್ಲಿ ಇದು ನಮ್ಮ ಸೀಕ್ರೆಟ್ ಮೆಡಿಸಿನ್, ನಮ್ಮ ಸೀಕ್ರೆಟ್ ಫಾರ್ಮುಲಾ ಅಂತ ಹೇಳ್ತಾರೋ ಅಲ್ಲಿ ಒಂದು ಕ್ವಶನ್ ಮಾರ್ಕ್ ಇಡಲೇಬೇಕಾದಂಥ ವ್ಯವಸ್ಥೆ ಬಂದುಬಿಟ್ಟಿದೆ ಇವತ್ತು. ನಿಮಗೆ ಇವತ್ತಿನ ಭಾರತದ ಆಯುರ್ವೇದ ಮಾರುಕಟ್ಟೆನಲ್ಲಿ ಬೇಕಾದಷ್ಟು ರೆಪ್ಯೂಟೆಡ್ ಬ್ರ್ಯಾಂಡ್ಸ್, ಒಳ್ಳೊಳ್ಳೆ ಬ್ರ್ಯಾಂಡ್ಗಳು, ಔಷಧಿಗಳು ತಯಾರಿದೆ, ಸಿಗ್ತದೆ ಮಾರ್ಕೆಟಲ್ಲಿ, ಅವೈಲೇಬಲ್ ಇದೆ, ಲಭ್ಯ ಇದೆ. ಹಾಗಾಗಿ ಯಾವುದಾದ್ರೂ ಡಾಕ್ಟ್ರು ಅವರ ಪ್ಲಾಸ್ಟಿಕ್ ಕವರಲ್ಲಿ, ಅವರ ಪೇಪರ್ ಕಟ್ಟಿನಲ್ಲಿ ಇದು ನಮ್ಮ ಸೀಕ್ರೆಟ್ ಮೆಡಿಸಿನ್, ನಮ್ಮ ಫಾರ್ಮುಲಾ, ನಾವು ತಯಾರು ಮಾಡಿದ್ದು ಅಂತಂದರೆ ಅದರಲ್ಲಿ ಏನಾದರೂ ಕಲಬೆರಕೆ ಇರಬಹುದು ಅನ್ನೋದೊಂದು ಗಮನ ಇಟ್ಕೊಳ್ಳಿ ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ. ಎಸ್ ಎಸ್, ವೆರಿ ಇಂಪಾರ್ಟೆಂಟ್. ತುಂಬ ಇಂಪಾರ್ಟೆಂಟ್ ಆದಂಥ ಮೆಸೇಜ್. ನಮ್ಮದ ಕಡೆಗೆ ಬರದಿದ್ದರೂ ಅಥವಾ ನಮ್ಮನ್ನು ಭೇಟಿಯಾಗದಿದ್ದರೂ, ಎಸ್, ನೀವು ಆಯುರ್ವೇದ ಚಿಕಿತ್ಸೆಯನ್ನು ಪಡೀತೀರಿ ಅಂತ ಹೇಳುವಾಗ ಕೊಡುವಂಥ ಔಷಧದ ಬಗ್ಗೆ ಒಂದು ಗಮನ ಇರಲಿ ಅಂತ ತುಂಬ ಒಳ್ಳೆಯ ಸಂದೇಶವನ್ನು ಡಾಕ್ಟರ್ ಪ್ರಶಾಂತ್ ಜಾಣ ಅವರು ಕೊಟ್ಟಿದ್ದಾರೆ. ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡೋ ಸಂದರ್ಭದಲ್ಲಿ ಡಾಕ್ಟರ್ ಪ್ರಶಾಂತ್ ಜಾಣ ಅವರಿಗೆ ನಾನು ಪ್ರೀತಿಪೂರ್ವಕವಾಗಿ ಧನ್ಯವಾದ ತುಂಬ ನಮಸ್ತೆ. ವೈದ್ಯರ್ಸ್ ಆಯುರ್ವೇದ ಆಸ್ಪತ್ರೆ ಪುತ್ತೂರು ದರ್ಬೆ, ಇಲ್ಲಿಯ ಈ ಒಂದು ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾಗಿರುವಂಥ ಪ್ರಶಾಂತ್ ಜಾಣ ಅವರು ಇಷ್ಟು ಹೊತ್ತು ವೈದ್ಯರ್ಸ್ ಸ್ಪೆಷಾಲಿಟಿ ಏನಿದೆ, ವೈದ್ಯರ್ಸ್ ಆಸ್ಪತ್ರೆಯಲ್ಲಿ ವಿಶೇಷತೆ ಅನ್ನೋ ವಿಚಾರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಆ ವಿಶೇಷತೆ ಏನು ಅನ್ನೋದನ್ನು ಅವರ ಮಾತುಕತೆಯಲ್ಲೂ ನಮ್ಗೆ ಗೊತ್ತಾಯಿತು. ದೇಶದ ಆಚೆಗೆ ಕೂಡ ಇವತ್ತು ವೈದ್ಯರ್ಸನ್ನು ಹುಡುಕಿಕೊಂಡು ಬರ್ತಾ ಇದ್ದಾರೆ, ಪುತ್ತೂರಿನಂಥ ಒಂದು ಗ್ರಾಮೀಣ ಪ್ರದೇಶಕ್ಕೆ ಅಂತ ಹೇಳುವಾಗ, ಎಸ್, ಅವರ ಹೇಳಿದ ಒಂದೆರಡು ವಿಚಾರಗಳು ಕೂಡ ತುಂಬ ಪಾರದರ್ಶಕವಾದದ್ದು ಮತ್ತು ಶುದ್ಧವಾದಂಥ ಆಯುರ್ವೇದ. ಎಸ್, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.